ಚೌಟ್ರು ಮಾಡಬೇಕಂತ ಕೇಳಿಕೊಳ್ತೇನೆ. ಕ್ಯಾಶ್ ಕ್ಯಾರ್ತಾರ ಚೂರಿಂಚು ಬೆಲೆ ಜಿಲ್ಲೆಗೆ ಸಹಕಾರಿ ಬಂಧುಗಳೇ, ಕಲರಡ್ಕ ಈ ಒಂದು ಜಾಗದಲ್ಲಿ ಆದರ್ಶ ವಿದ್ಯಾರ್ಥಿ ಸಹಕಾರ ಸಂಘದ 15ನೇ ಶಾಖೆ ಪ್ರಾರಂಭಗೊಳ್ಳಲಿಕ್ಕಿದೆ. ಇದರ ಉದ್ಘಾಟನೆಯನ್ನು ನಮ್ಮ ಮಂಗಳೂರು ಕ್ಷೇತ್ರದ ಸಂಸದರಾದ ಕ್ಯಾಪ್ಟನ್ ವಿಜಯ್ ಚೌಡರ್ ಅವರು ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಭದ್ರತಾ ಕೊಡಗಿ ಉದ್ಘಾಟನೆ ಶ್ರೀ ನವರಾತ್ರಿ ಮಾಜಿ ಸಚಿವರು ಕನ್ನಡ ಸರ್ಕಾರ. ಕಂಪ್ಯೂಟರ್ ಉದ್ಘಾಟನೆಯನ್ನು ಡಾಕ್ಟರ್ ಪ್ರಭಾಕರ್ ಅಧ್ಯಕ್ಷರು, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು. ಠೇವಣಿ ಪತ್ರ ಬಿಡುಗಡೆ ಹಾಜಿ ಎನ್ ಸುಲೇಮಾನ್ ಮಾಲಕರು, ಸಿಂಗಾರಬೀಡಿ ನಾರ್ಸೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಬಾಂಬಾರೈ ಬೋಳಂತೂರು, ಕೃಷಿಕರ ಉದ್ಯಮಿಗಳು. ಇವರೆಲ್ಲರನ್ನೂ ಕೂಡ ನಮ್ಮ ಅಧ್ಯಕ್ಷರು ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ದಯವಿಟ್ಟು ಎಲ್ಲ ಬಂದಂಥ ಅತಿಥಿಗಳು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಮಾನ್ಯ ಬಾಂಬಾರೈ ಬೋಳಂತೂರು, ದಯವಿಟ್ಟು ವೇದಿಕೆ ಬನ್ನಿ. ಇದೆ. ಕಳೆದ ಮಾರ್ಚ್ 31 ಮೊನ್ನೆ ಸಹಕಾರಿ ವರ್ಷದ ಅಖೇರಿಗೆ
ಈ ಸಂಸ್ಥೆಗಳು ಟೋಟಲ್ ಒಂದು 2 ಕೋಟಿಯ 1 ಲಕ್ಷದ ಲಾಭವನ್ನು ಕೂಡ ದಾಖಲಿಸಿದೆ. ಇದೆಲ್ಲ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ನಮ್ಮ ಮುಂದೆ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತುಗಳೊಂದಿಗೆ ನಮ್ಮ ಸಂಘದ ಅಧ್ಯಕ್ಷರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಗೌರವಾನ್ವಿತ ಗಣ್ಯರೇ, ಮುಂಭಾಗದಲ್ಲಿರತಕ್ಕಂಥ ಎಲ್ಲ ನಮ್ಮ ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘದ ಬಂಧುಗಳೇ ಮತ್ತು ಪತ್ರಕರ್ತ ಸ್ನೇಹಿತರೆ, ತಮಗೆಲ್ಲ ತಿಳಿದ ಹಾಗೆ ನಮ್ಮ ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘ 2000 ಹಲೋ 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 ಬಚ್ಚು 2002ರಲ್ಲಿ ಪುತ್ತೂರಿನಲ್ಲಿ ನಾವು ಉದ್ಘಾಟನೆ ಮಾಡಿ ಈಗಾಗಲೇ 14 ಶಾಖೆಗಳನ್ನು ಹೊಂದಿದ್ದು 15ನೇ ಶಾಖೆಯನ್ನು ನಾನಿಲ್ಲಿ ಕಲ್ಲಡ್ಕದಲ್ಲಿ ನಾವು ಉದ್ಘಾಟನೆಗೆ ರೆಡಿ ಮಾಡಿದ್ದೇವೆ. ಈಗಾಗಲೇ ನಮ್ಮ ಆತ್ಮೀಯರಾದಂಥ ಕ್ಯಾಪ್ಟನ್ ಚೌಟಾರ್ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಸಂಸ್ಥೆಯ ಬಗ್ಗೆ ತಮಗೆ ಒಂದೆರಡು ಮಾತುಗಳಲ್ಲಿ ನಿಮಗೆ ತಿಳಿಸುವುದು ನನ್ನ ಕರ್ತವ್ಯ ಅಂತ ಹೇಳುವ ನೆಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಒಂದನೇದಾಗಿ ನಮ್ಮ ಒಟ್ಟಿಗೆ 8,917 ಸದಸ್ಯರು ನನ್ನ ಸಂಘದಲ್ಲಿದ್ದು ಅದರ ಪಾಲು ಬಂಡವಾಳ 3,40,00,000ಗಳವರೆಗೆ ಇದ್ದು ಈಗಾಗಲೇ ನಮ್ಮ ಠೇವಣಿ 150 ಕೋಟಿ ಮೇಲ್ಪಟ್ಟ ಠೇವಣಿಗಳನ್ನು ಹೊಂದಿದ್ದೇವೆ. ಸಾಲ 133 ಕೋಟಿಯನ್ನು ಕೊಟ್ಟಿದ್ದೇವೆ. ಇತರ ನಿಧಿಗಳು ನಮ್ಮಲ್ಲಿ ಬಂದ ಲಾಭಾಂಶದಲ್ಲಿ ಒಟ್ಟಿಗೆ 6 ಕೋಟಿಗೂ ಮಿತ್ತ ಇತರ ನಿಧಿಗಳಿರುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಈಗಾಗಲೇ ನಮಗೆ 23 ವರ್ಷ ಆದ್ದರಿಂದ 25ನೇ ವರ್ಷಕ್ಕೆ ಆಗುವಾಗ ನಾವು ನಮ್ಮ ಸ್ವಂತ ಕಟ್ಟಡದಲ್ಲಿ ನಾವು ಇರಬೇಕು ಅಂತ ಹೇಳುವ ಒಂದು ಉದ್ದೇಶದಲ್ಲಿ ಕಡಬ ತಾಲೂಕಿನ ಸವಣೂರಿನಲ್ಲಿ 75 ಎಕರೆ ಜಾಗವನ್ನು ಖರೀದಿ ಮಾಡಿ ಈಗಾಗಲೇ 4.5 ಕೋಟಿಯ ವೆಚ್ಚದಲ್ಲಿ ಒಂದು ಹೊಸ ನೂತನ ಆಫೀಸು ಕಟ್ಟಡ 4.5 ಕೋಟಿ 75 ಸೆಣಸು 75 ಸೆಣಸು ಜಾಗವನ್ನು ಖರೀದಿ ಮಾಡಿ ಅದರಲ್ಲಿ 4.5 ಕೋಟಿ ರೂಪಾಯಿಯ ಕಟ್ಟಡವನ್ನು ಈಗಾಗಲೇ ಕಟ್ಟಿದ್ದು ಮುಕ್ಕಾಲು ಅಂಶ ಆಗಿದೆ. 25ನೇ ವರ್ಷಕ್ಕಾಗುವಾಗ ಅದನ್ನು ಸಮಾಜಕ್ಕೆ ಕೊಡುಗೆಯಾಗಿ ಅರ್ಪಿಸಬೇಕು ಅಂತ ಹೇಳುವಂಥ ಇದರಲ್ಲಿ ನಾವಿದ್ದೇವೆ. ಈ ವರ್ಷ ನಮ್ಮ ಪ್ರಾಫಿಟು 2,01,00,000. ನಮ್ಮದೊಂದು ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಗಮನಕ್ಕೆ ತರಬೇಕು. ನಾನು ಕನ್ನಡ ಮೀಡಿಯಮಿನಲ್ಲಿ ಕಲಿತು SLC ಓದಿದವ. ಆದರೆ ನಾನೀಗ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ನಡೆಸೋದು. ಜನಗಳೆಲ್ಲ ಟೀಕೆ ಮಾಡೋದು, ಇಂಗ್ಲೀಷ್ ಮೀಡಿಯಮ್ ಹಾಗೆ ಹೀಗೆ ಕನ್ನಡ ಇಲ್ಲ ಅಂತ. ನಾನು ಇವತ್ತು ಕನ್ನಡ ಶಾಲೆಯ ಸರ್ಕಾರಿ ಶಾಲೆಗಳಿಗೆ 7ನೇ ಕ್ಲಾಸಿನಿಂದ 10ನೇ ಕ್ಲಾಸಿನವರೆಗೆ ಒಂದು ಹುಡುಗನಿಗೆ 2,000 ವರ್ಷಕ್ಕೆ 5.5 ಲಕ್ಷ ರೂಪಾಯಿಯನ್ನು ಕೊಡ್ತಾ ಇದ್ದು ಈ ವರ್ಷ 5ನೇ ವರ್ಷದಲ್ಲಿ ಮೊನ್ನೆ ಕೊಟ್ಟ ನಂತರ 27 ಲಕ್ಷ ರೂಪಾಯಿಯನ್ನು ನಾವು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮತ್ತು ನನ್ನದೇ ವಿದ್ಯಾರಶ್ಮಿ ಇದ್ದರೂ ನನ್ನ ಶಾಲೆಗೆ ಇಲ್ಲ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪ್ರತಿ ವರ್ಷ 250 ಮಕ್ಕಳಿಗೆ 5 ಲಕ್ಷ ರೂಪಾಯಿಯನ್ನು ಕೊಡ್ತಾ ಇದ್ದೇನೆ. ಈಗ ಈ ವರ್ಷಕ್ಕೆ ಆಗುವಾಗ 77 ಕೋಟಿ ರೂಪಾಯಿ. ಇದು ನಮ್ಮ ಒಂದು ಸಮಾಜ ಸೇವೆ, ಬಂದ ಹಣದಲ್ಲಿ ಒಂದು ಹೇಗಿರಬೇಕು ಅಂತ. ಮತ್ತೊಂದು ಸಹಕಾರಿ ಸಂಸ್ಥೆಯಲ್ಲಿ ನನಗೆ 56 ವರ್ಷಗಳ ಅನುಭವದ ಆಧಾರದಲ್ಲಿ ಈ ಒಂದು ಆದರ್ಶ ಸೊಸೈಟಿಯನ್ನು ನಾನು ನಡೆಸಿಕೊಂಡು ಹೋಗತಕ್ಕಂಥದ್ದು. ಏನು ಗಡಿಬಿಡಿ ಇಲ್ಲದೆ ನನ್ನ ಉದ್ದೇಶ ಏನಂದರೆ ರೈತನಿಗೆ 15%ಗಿಂತ ಹೆಚ್ಚು ಡಿವಿಡೆಂಡ್ ಸಿಗಬೇಕು ಒಂದು, ಮತ್ತು ದುಡಿದಂಥ ನೌಕರರಿಗೆ 2 ತಿಂಗಳ ಬೋನಸ್ ಸಿಗಬೇಕು, ಮತ್ತು ನಮ್ಮೊಟ್ಟಿಗಿದ್ದ ಗ್ರಾಹಕರಿಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳುವ ರೀತಿಯಲ್ಲಿ ಪ್ರತಿ ವರ್ಷ ನಾವು 15% ಇನ್ಕ್ರೀಸು, ಡೆಪಾಸಿಟ್ ಕೂಡ 15% ಇನ್ಕ್ರೀಸ್, ಲೋನು ಕೂಡ 15% ಅಂತ ಮಾಡಿಕೊಂಡು ಒಂದು ಇತಿಮಿತಿಯ ಒಳಗೆ ಇದನ್ನು ಭಾಳ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಒಳ್ಳೆಯ ಸಂಸ್ಥೆ, ಒಳ್ಳೆಯ ಹೆಸರು ಬಂದಿದೆ. ಮತ್ತು ಈಗಾಗಲೇ ನಾವು 65 ಮಕ್ಕಳು ನನ್ನೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು ಸ್ವಲ್ಪ ದಿವಸದಲ್ಲಿ 3 ಶಾಖೆಗಳು ಓಪನ್ ಮಾಡುವುದರಿಂದ ಇನ್ನೊಂದು 15 ಮಕ್ಕಳು ಅದಕ್ಕೆ ಸೇರಿಕೊಂಡು 80 ಜನರ ಒಂದು ಕುಟುಂಬ ನಮ್ಮ ಆದರ್ಶ ಸಹಕಾರಿ ಸಂಘ ಅಂತ ಹೇಳಿಕೊಳ್ಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಅಂತೂ ಇವತ್ತಿನ ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನು ನಾವು ಕೇಳಿಕೊಂಡಿದ್ದೆವು. ಅವರು ನಮ್ಮೊಟ್ಟಿಗೆ ಬಂದು ಈಗ ದೀಪ ಬೆಳಗಿಸಿ ನನ್ನ 15ನೇ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಇಲ್ಲಿ ಸೇರಿದ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಆದರ್ಶ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಪರವಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೊಬ್ಬರು ತಮಗೆ ಗೊತ್ತಿದ್ದಾಗೆ ಕಂಪ್ಯೂಟರ್ ಇವತ್ತು ಉದ್ಘಾಟನೆ ಮಾಡಿದವರು ಡಾಕ್ಟರ್ ಪ್ರಭಾಕರ್ ಭಟ್ರು.
ಅವರ ಹೆಸರಿನಲ್ಲಿ ನಾವು ಯಾರು ಹೇಳುವ ಅವಶ್ಯಕತೆ ಇಲ್ಲ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಪ್ರಭಾಕರ ಭಟ್ರಿಗೆ ಇರತಕ್ಕಂಥ ಒಂದು ವ್ಯವಸ್ಥೆಯೇ ಬೇರೆ. ಅಂಥವರು ಇವತ್ತು ನನ್ನ ಈ 15ನೇ ಶಾಖೆಯಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿರುವಂಥದ್ದು ನಮಗೆ ಭಾಳ ಸಂತೋಷವನ್ನು ತಂದಿದೆ. ಮತ್ತೊಂದು ಸಂತೋಷ ಏನು ಅಂದರೆ, ನಾನು ಅವರ ಊರಿನವ ಅಂತ ಹೇಳಿಕೊಳ್ಳಲಿಕ್ಕೆ ನಾನು ಸುಳ್ಯದಲ್ಲಿ ಹೋಗಿ ಸವಣೂರಲ್ಲಿ ಇದ್ದರೆ ಕೂಡ ನನ್ನ ಒರಿಜಿನಲ್ ಬೇರು ನಮ್ಮ ಇಲ್ಲಿ ಇವರ ಕಲ್ಲಡ್ಕದ ಆಸುಪಾಸಿನ ಇದರಲ್ಲೇ ಇರುವಂಥದ್ದು ಅಂತ ಹೇಳಿಕೊಳ್ಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ. ಅವರು ಕೂಡ ಬಂದು ನಮ್ಮೊಟ್ಟಿಗೆ ಗೌರವಾನ್ವಿತ ಪ್ರಭಾಕರ ಭಟ್ರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ಪ್ರಥಮ ಠೇವಣಿ ಬಿಡುಗಡೆ ಮಾಡಲಿಕ್ಕೆ ಇರತಕ್ಕಂಥವರು ಹಾಜಿ ಎನ್ ಸುಲೈಮಾನ್ ಅವರು. ತಮಗೆಲ್ಲ ಗೊತ್ತಿದೆ, ಸಿಂಗಾರಿ ಬೀಡಿ ಅಂತ ಹೇಳಿದರೆ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮವಾದ ಹೆಸರನ್ನು ಪಡ್ಕೊಂಡು ಎಲ್ಲರಿಗೆ ಬೇಕಾದಂಥ ಒಂದು ವ್ಯವಸ್ಥೆಯ ಜನ. ಅಂಥವರು ಇವತ್ತು ನಮ್ಮೊಟ್ಟಿಗೆ ಇರುವುದು ನಮಗೆ ಸಂತೋಷವನ್ನು ತಂದಿದೆ. ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ನಮ್ಮ ಮಹಾಬಲ್ ರೈಗಳು. ಇವರ ಬಗ್ಗೆ ಕೂಡ ಒಂದೆರಡು ಮಾತು ಹೇಳಬೇಕು. ಈ ಬಿಡ್ಡೆ ಕಟ್ಟಡದ ಮಾಲೀಕರು ಅವರು. ಮತ್ತು ಇವತ್ತಿನ ನಮ್ಮ ಸಹಕಾರಿ ಸಂಘದಲ್ಲಿ ನಾನು ಅವನಿಗೊಂದು ಟಾರ್ಗೆಟ್ ಕೊಟ್ಟಿದ್ದೀನಿ, ನಮಗಿಷ್ಟು ದುಡ್ಡು ಇವತ್ತು ಬರಬೇಕು ಅಂತೇಳಿ. ನೀನು ಒಬ್ಬನೇ ನಿನ್ನ ಊರಿನಲ್ಲಿ 2 ಕೋಟಿ ರೂಪಾಯಿಯನ್ನು ನಮಗೆ ಕಲೆಕ್ಷನ್ ಮಾಡಿಕೊಡಬೇಕು. 1 ಕೋಟಿ ರೂಪಾಯಿಯನ್ನು ನಾನು ಕಲೆಕ್ಷನ್ ಮಾಡ್ತೇನೆ ನಮ್ಮ ನೌಕರರೊಟ್ಟಿಗೆ. ಒಟ್ಟಿಗೆ ಇವತ್ತು ಉದ್ಘಾಟನೆ 3 ಕೋಟಿ ರೂಪಾಯಿ ಡೆಪಾಸಿಟ್ ಆಗಬೇಕು ಅಂತ ಹೇಳುವಂಥ ಟಾರ್ಗೆಟನ್ನು ಫಿಕ್ಸ್ ಮಾಡಿದರೆ ಇವತ್ತು ನಮ್ಮದು 2,85,00,000 ರೂಪಾಯಿ ಇವತ್ತಿಗೆ ನಮ್ಮ ಟಾರ್ಗೆಟ್ ಆಗಿ ಒಂದು 15 ಲಕ್ಷ ಕಡಿಮೆ ಆಗಿದೆ. ಆದರೂ ಸಂತೋಷದಲ್ಲಿ ಮುಕ್ಕಾಲಾಂಶವನ್ನು ದಾಟಿದ್ದೇವೆ ಅಂತ ಹೇಳುವ ಹೆಮ್ಮೆ ಒಟ್ಟಿಗೆ ಅವರಿಗೆ ಕೂಡ ಭಾಳ ನಮ್ಮ ಆತ್ಮೀಯತೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ಬಂದಿರತಕ್ಕಂಥ ಆದರ್ಶ ಸಹಕಾರಿ ಸಂಘದ ಅಭಿಮಾನಿ ಬಂಧುಗಳಿದ್ದೀರಿ, ನೌಕರ ವೃಂದದವರಿದ್ದೀರಿ, ಕಲ್ಲಡ್ಕದ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿದ್ದೀರಿ. ನಿಮ್ಮನ್ನೆಲ್ಲ ಒಂದೇ ಮಾತಿನಲ್ಲಿ ಸ್ವಾಗತ ಮಾಡ್ತಾ ಇವತ್ತು ನನ್ನ ಆದರ್ಶದ ಹೆಚ್ಚು ಪ್ರಚಾರ ಕೊಡುವ ಉದ್ದೇಶದಲ್ಲಿ ಎಲ್ಲ ಪತ್ರಕರ್ತ ಸ್ನೇಹಿತರು ಇವತ್ತು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಅವ್ರನ್ನೆಲ್ಲರನ್ನು ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಹುಶಃ ಅಧ್ಯಕ್ಷರ ವಿಷಯ ಹೇಳುವುದಾದರೆ ಕೆಲವು ದಿವಸಗಳು ಸಾಲದಿಲ್ಲ, ಆದರೆ ಕೆಲವೇ ನಿಮಿಷಗಳಲ್ಲಿ ಅವರೊಂದು ವಿವರವನ್ನು ಕೊಟ್ಟಿದ್ದಾರೆ. ಅವರು ಎಲ್ಲರನ್ನು ಸ್ವಾಗತ ಮಾಡಿದ್ದಾರೆ. ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕನ್ನಡಕ ಶಾಖೆಯನ್ನು ಉದ್ಘಾಟನೆ ಮಾಡಿದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ ಮಾನ್ಯ ಸಂಸದರ ಮಂಗಳೂರು ಇವರಿಗೆ ಸ್ಮರಣಿಕೆ ಹಾಗೂ ಹಾರಾರ್ಪಣೆಯನ್ನು ನಮ್ಮ ಅಧ್ಯಕ್ಷರ ಸಹೋದರ ಸುಧಾಕರ್ ರೈ ಅವರು ಮಾಡಬೇಕು ಅಂತ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಮಾನ್ಯ ಸಂಸದರು ಕಾರ್ಯದ ನಿಮಿತ್ತ ಬಹಳ ಬೇಗ ಹೋಗುವವರಿದ್ದಾರೆ. ಆದ ಕಾರಣ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹಲೋ ಕಲ್ಲಡ್ಕ ನಮ್ಮ ಗಣಕೀಕರಣ ಉದ್ಘಾಟಿಸಿದ ಕಲ್ಲಡ್ಕ ಪ್ರಭಾಕರ್ ಭಟ್ರಿಯವರಿಗೆ ನಿರ್ದೇಶಕರಾದ ಸೀತಾರಾಮ್ ಶೆಟ್ಟಿ ಅವರು ಹಾರಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸಿದ್ನೆ ಸಮಾರಂಭದಲ್ಲಿ ಠೇವಣಿ ಪತ್ರ ಬಿಡುಗಡೆ ಮಾಡಲು ಹಾಜಿಯ ಸುಲೇಮಾನ್ ಮಾಲಕರು ಸಿಂಗಾರಬಿಡಿ ನಾರಸಿಯವರಿಗೆ ನಿರ್ದೇಶಕರಾದ ಬಾಪು ಸಾಹೇಬ್ರವರು ಹಾರಾರ್ಪಣೆ ಮಾಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಸಮಾರಂಭದ ಮುಖ್ಯ ಅತಿಥಿಯಾಗಿ ಅಲಂಕರಿಸಿರುವ ಶ್ರೀ ಮಹಾಬಲ್ ರೈ ಬೋಳಂತೂರು ಕೃಷಿಕರು ಹಾಗೂ ಉದ್ಯಮಿಗಳು ಇವರಿಗೆ ನಿರ್ದೇಶಕರಾದ ರಾಮಯ್ಯರಿಯವರು ಸ್ಮರಣಿಕೆ ಹಾಗೂ ಹಾರಾರ್ಪಣೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾರಾರ್ಪಣೆ ಮಾಡಿದಂಥ ಎಲ್ಲ ಗೌರವಾನ್ವಿತ ನಿರ್ದೇಶಕರಿಗೆ ಅಭಿನಂದನೆಗಳು. ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ನಮ್ಮ ಮಾನ್ಯ ಸಂಸದರು. ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘದ ಈ 15ನೇ ಶಾಖೆ ಇವತ್ತು ಕಲ್ಲಡ್ಕದಲ್ಲಿ ಏನು ಶುಭಾರಂಭಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಮತ್ತು ಕಲ್ಲಡ್ಕದವರೇ ಆದ ಡಾಕ್ಟರ್ ಪ್ರಭಾಕರ್ ಭಟ್ ಅವರೇ, ವೇದಿಕೆಯಲ್ಲಿರುವ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಸವಣೂರು ಕೆ ಸೀತಾರಾಮ್ ರೈ ಅವರೇ, ಸಿಂಗಾರಿ ಬೀಡಿಯ ಮಾಲಕರಾಗಿರುವ ಹಾಜಿ ಸುಲೇಮಾನ್ ಅವರೇ, ಕೃಷಿಕರು, ಉದ್ಯಮಿಗಳು, ನಮ್ಮ ಹಿರಿಯರಾದ ಶ್ರೀ ಬಿ ಮಹಾಬಲ್ ರೈ ಬೋಳಂತೂರ್ ಅವರೇ,
ಶಾಖಾ ವ್ಯವಸ್ಥಾಪಕರಾದ ಭರತ್ ರಾಜ್ ಅವರೇ, ಮಹಾಪ್ರಬಂಧಕರಾದ ವಸಂತ್ ಅವರೇ, ಉಪಾಧ್ಯಕ್ಷರಾದ ಸುಂದರ್ ರೈ ಸವಣೂರವರೇ, ಅಶ್ವಿನ್ ರೈಗಳೇ, ಮಾಧ್ಯಮದ ಸ್ನೇಹಿತರೆ, ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಮೊದಲನೇದಾಗಿ ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘದ ಈ 15ನೇ ಶಾಖೆಯ ಶುಭಾರಂಭ ಆಗಿರುವಂಥ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರು, ಇದರಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಆತ್ಮೀಯ ಬಂಧುಗಳು ಮತ್ತು ಈ ಸಹಕಾರಿ ಸಂಘದ ಎಲ್ಲ ಸದಸ್ಯರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಮುಂದುವರಿದ ಜಿಲ್ಲೆ ಮತ್ತು ಒಳ್ಳೆಯ ರಿಸಲ್ಟ್ಗಳನ್ನು ಕೊಟ್ಟಂಥ ಜಿಲ್ಲೆ. ಇದು ಯಾಕಾಗಿ ಆಗಿದೆ ಅಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರಲ್ಲಿ ಈ ಸಹಕಾರಿ ಗುಣ ಸಹಜವಾಗಿ ಇದೆ. ತುಂಬ ಸಂದರ್ಭದಲ್ಲಿ ನಾವು ಸಹಕಾರ ಕ್ಷೇತ್ರದ ಕಾರಣಕ್ಕೆ ಸಹಕಾರಿ ಸಂಘಗಳು ಯಶಸ್ವಿಯಾಗಿದೆ ಅನ್ನುವಂಥದ್ದನ್ನು ಹೇಳ್ತೇವೆ. ಇಲ್ಲಿ ದೇವಸ್ಥಾನಗಳು, ಸಹಕಾರಿ ಕ್ಷೇತ್ರಗಳು, ಉದ್ಯಮಗಳು ಯಾಕೆ ಯಶಸ್ವಿಯಾಗಿದೆ ಅಂದರೆ, ಇಲ್ಲಿಯ ಜನರ ಸಂಸ್ಕೃತಿ ಆ ರೀತಿ ಇದೆ. ಇದನ್ನು ಕೇವಲ ನಾವು ಹೇಳೋದಲ್ಲ, ತುಂಬ ಜನರು ಈ ಭಾಗವನ್ನು ಅಧ್ಯಯನ ಮಾಡಿದವರು, ಈ ಭಾಗವನ್ನು ತಿಳ್ಕೊಂಡವರು, ಸರಿಯಾದ ಅರ್ಥದಲ್ಲಿ. ಬೇರೆ ಬೇರೆ ರೀತಿ ತಿಳ್ಕೊಂಡವರು ಬೇರೆ ಬೇರೆ ರೀತಿ ಹೇಳ್ತಾರೆ, ಬಟ್ ಸರಿಯಾದ ಅರ್ಥದಲ್ಲಿ ಈ ತುಳುನಾಡಿನ ಮಣ್ಣನ್ನು ಅರ್ಥ ಮಾಡಿಕೊಂಡವರು ಈ ಭಾಗದ ಜನರಲ್ಲಿ ಈ ಪಾರ್ಟಿಸಿಪೇಟಿವ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಥವಾ ಸಹಕಾರ ಅನ್ನುವಂಥ ಪದ ಏನಿದೆಯಾ, ಅದು ಸಹಜವಾಗಿ ಬಂದಂಥ ಗುಣ, ಒಂದು ಸಂಸ್ಕೃತಿಯ ಭಾಗವಾಗಿ, ಒಂದು ಸಿವಿಲೈಸೇಷನಲ್ ಈಥೋಸ್ನ ಭಾಗವಾಗಿ ಬಂದಂಥ ಒಂದು ಗುಣ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಆ ಕಾರಣಕ್ಕೆ ತುಂಬ ವಿಷಯಗಳು ಇಲ್ಲಿ ಯಶಸ್ವಿಯಾಗಿದೆ ಮತ್ತು ಇಲ್ಲಿಯ ಜನರು ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಈ ಗುಣದ ಕಾರಣಕ್ಕೆ, ಭಾಷೆ ಗೊತ್ತಿಲ್ಲದಿದ್ದರೂ, ವಿದ್ಯಾಭ್ಯಾಸ ಇಲ್ಲದಿದ್ದಂಥ ಸಂದರ್ಭದಲ್ಲಿಯೂ ಕೂಡ ಬೇರೆ ಕಡೆಗಳಲ್ಲಿ ಹೋಗಿ ಉದ್ಯಮಗಳಲ್ಲಿ ಯಶಸ್ಸು ಕಾಣಲಿಕ್ಕೆ ಈ ಗುಣ ಅತ್ಯಂತ ದೊಡ್ಡ ಪಾತ್ರವನ್ನು ವಹಿಸಿದೆ ಅಂತ ನಾನಂತೂ ಖಂಡಿತ ಭಾವಿಸಿದ್ದೇನೆ. ಆ ಕಾರಣಕ್ಕೆ ಇವತ್ತು ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘದ ಈ 15ನೇ ಶಾಖೆ ಆಗಿರುವಂಥ ಈ ಸಂದರ್ಭದಲ್ಲಿ ನನ್ನ ವಿನಂತಿ, ನಾನು ಎಲ್ಲ ಸಹಕಾರ ಕ್ಷೇತ್ರದ ಸಹಕಾರ ಸಂಘದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಈ ವಿನಂತಿಯನ್ನು ಎಲ್ಲ ಕಡೆಗಳಲ್ಲಿ ಮಾಡ್ತಾ ಇದ್ದೇನೆ. ಒಂದು, ಈ ಸಹಕಾರಿ ಕ್ಷೇತ್ರಗಳು, ಸಹಕಾರಿ ಸಂಸ್ಥೆಗಳು ಬೆಳೀತಾ ಇರುವಂಥ ಸಂದರ್ಭದಲ್ಲಿ ಕೇವಲ ಲಾಭದ ದೃಷ್ಟಿಯನ್ನು ಇಟ್ಕೊಂಡು, ಇಕನಾಮಿಕ್ ಆ್ಯಕ್ಟಿವಿಟಿಯ ದೃಷ್ಟಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಬಾರ್ದು ಅನ್ನುವಂಥದ್ದು ನನ್ನ ವಿನಂತಿ. ಯಾಕೆಂದರೆ ಮೂಲೋದ್ದೇಶಗಳಿಂದ ನಾವು ಕಳಚಿಬಿಟ್ರೆ ಅಥವಾ ದೂರ ಸರಿದರೆ ಸಹಕಾರ ಕ್ಷೇತ್ರದ ಸಹಕಾರ ವ್ಯವಸ್ಥೆಗೆ ಲೋಪ ಬಂದಾಗೆ, ಸಹಕಾರ ವ್ಯವಸ್ಥೆಗೆ ಒಂದು ದೊಡ್ಡ ಅನ್ಯಾಯ ಮಾಡಿದಾಗೆ. ನಾನು ಹೇಳೋ ಮಾತು ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾಯಿದೆ. ಯಾಕೆಂದರೆ ತುಂಬ ಸಂದರ್ಭದಲ್ಲಿ ಜನರು ಕಷ್ಟಪಟ್ಟ ಹಣವನ್ನು ಒಟ್ಟು ಸೇರಿಸಿ ಯಾವ ಉದ್ದೇಶಗಳಿಗೆ ಅದು ತಲುಪಬೇಕಾ, ಆ ಉದ್ದೇಶದ ಕಾರಣಕ್ಕಾಗಿ ಸಹಕಾರ ಕ್ಷೇತ್ರಕ್ಕೆ ಈ ಲೀನಿಯನ್ಸಿ ಮತ್ತು ಈ ಲೀಗಲ್ ಫ್ರೇಮ್ವರ್ಕ್ನಲ್ಲಿ ಸರ್ಕಾರ ಕೊಟ್ಟಿರುವ ಅವಕಾಶವನ್ನು ನಾವು ದುರುಪಯೋಗಪಡಿಸಿಕೊಂಡು, ಯಾರು ಗಟ್ಟಿದ್ದಾರೆ, ಯಾರು ಬಲಾಢ್ಯರಿದ್ದಾರೆ ಅವರಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿ, ಸಮಾಜದ ಅಭ್ಯುದಯ, ಸಮಾಜದಲ್ಲಿ ಶೋಷಿತರು, ಕಷ್ಟದಲ್ಲಿರುವವರು ಹೇಗೆ ಮುಂದೆ ಬರಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಸಹಕಾರ ಸಂಸ್ಥೆಯನ್ನು ನಡೆಸುವವರು, ಸಹಕಾರ ಸಂಸ್ಥೆಯ ಅಧ್ಯಕ್ಷರು ಅರ್ಥ ಮಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪ್ರಾಯಶಃ ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘ ಆ ದಿಸೆಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ನನ್ನ ಭಾವನೆ ಮತ್ತು ವಿಶ್ವಾಸ ಮತ್ತು ಆಶಯ ಕೂಡ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ನಮ್ಮ ಕೇಂದ್ರದ ಸಹಕಾರ ಸಚಿವರಾದಂಥ ಅಮಿತ್ ಶಾ ಅವರು ಈ ಸಹಕಾರ ಕ್ಷೇತ್ರದಲ್ಲಿ ಯಾವ ಬದಲಾವಣೆಯನ್ನು ತರಬಹುದು ಮತ್ತು ಸಹಕಾರ ಕ್ಷೇತ್ರದ ಮುಖಾಂತರ ಸಮಾಜ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಹೇಗೆ ತೊಡಗಿಸಿಕೊಳ್ಬೋದು ಅನ್ನುವಂಥದ್ದನ್ನು ನಿಜವಾಗಿ ಅರ್ಥ ಮಾಡಿಕೊಂಡು ಕೇಂದ್ರದಲ್ಲಿ ಒಂದು ಸಹಕಾರ ಸಚಿವಾಲಯವನ್ನು ಸ್ಥಾಪನೆ ಮಾಡಿ, ಆ ಸಹಕಾರ ಸಚಿವಾಲಯಕ್ಕೆ ಅತ್ಯಂತ ಯೋಗ್ಯ ವ್ಯಕ್ತಿಯನ್ನೇ ಸಹಕಾರ ಸಚಿವರನ್ನಾಗಿ ಮಾಡಿ, ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ಒಂದು ಕೋಆರ್ಡಿನೇಷನನ್ನು ಮಾಡಿಕೊಂಡು ಒಂದು ಎಲ್ಲ ಕಡೆಗಳಲ್ಲೂ ದಕ್ಷಿಣ ಮತ್ತು ಪಶ್ಚಿಮ ಭಾರತದಲ್ಲಿ ಇವತ್ತು ಸಹಕಾರ ಕ್ಷೇತ್ರ ತುಂಬ ಮುಂದುವರಿದಿದೆ. ಆದರೆ ಉತ್ತರ ಮತ್ತು ಪೂರ್ವದಲ್ಲಿ ಆ ರೀತಿಯ ಬೆಳವಣಿಗೆ ಆಗಿಲ್ಲ. ಆದರೆ ಒಂದು ಸ್ಟ್ಯಾಂಡರ್ಡೈಸೇಷನನ್ನು ಮಾಡಬೇಕು. ಸಹಕಾರಿ ಕ್ಷೇತ್ರದ ಮುಖಾಂತರ ಯಾವ ಸೆಕ್ಟರ್ಗಳಿಗೆ ಫೋಕಸ್ ಆಗಿ ಕೆಲಸ ಆಗಬೇಕು, ಆ ಸೆಕ್ಟರ್ಗಳಿಗೆ ಫೋಕಸ್ ಆಗಿ ಕೆಲಸ ಆಗುವಂಥ ದೃಷ್ಟಿಯಿಂದಲೂ ಮುಂದಿನ ದಿವಸದಲ್ಲಿ ಮೇಜರ್ ಪಾಲಿಸಿ ಚೇಂಜಸನ್ನು ಸಹಕಾರಿ ಕ್ಷೇತ್ರದಲ್ಲಿ ತರುವವರಿದ್ದೇವೆ ಅನ್ನುವಂಥದ್ದು ನಿಮ್ಮೆಲ್ಲರ ಗಮನಕ್ಕೆ ಈಗಾಗಲೇ ಬಂದಿರಬಹುದು. ಇತ್ತೀಚೆಗೆ ನಡೆದಂಥ ಲೋಕಸಭಾ ಅಧಿವೇಶನದಲ್ಲಿ ಸಹಕಾರಿ ಕ್ಷೇತ್ರಕ್ಕೋಸ್ಕರನೇ ಒಂದು ಸಹಕಾರಿ ವಿಶ್ವವಿದ್ಯಾನಿಲಯವನ್ನು ಕೂಡ ನಮ್ಮ ಸರ್ಕಾರ ತ್ರಿಭುವನ್ ಸಹಕಾರ ವಿಶ್ವವಿದ್ಯಾನಿಲಯ ಅನ್ನುವಂಥ
ಹೆಸರಿನಲ್ಲಿ ಈಗಾಗಲೇ ಸ್ಥಾಪನೆ ಮಾಡಿದೆ. ತ್ರಿಭುವನ್ ದಾಸ್ ಪಟೇಲ್ ಅವರು ಅಮೂಲ್ನ ಸ್ಥಾಪಕ ಅಧ್ಯಕ್ಷರಾಗಿದ್ದರು ಮತ್ತು ಅವರು ಮತ್ತು ಡಾಕ್ಟರ್ ಜಾರ್ಜ್ ಕುರಿಯನ್ ಅವರು ಸೇರಿಕೊಂಡು ಅಮೂಲನ್ನು ಒಂದು ಮಾದರಿ ಸಂಸ್ಥೆಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ನಮ್ಮೆಲ್ಲರ ಗಮನಕ್ಕೆ ಬರಬೇಕು. ನಾನು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಸಹಕಾರಿ ಕ್ಷೇತ್ರದ ಬಂಧುಗಳಲ್ಲಿ ವಿನಂತಿಯನ್ನು ಮಾಡೋದು, ಅಮೂಲ್ನ ರೀತಿಯ ಸಂಸ್ಥೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಬರಬೇಕು. ಅದರ ಮುಖಾಂತರ ಉದ್ಯೋಗಗಳು ಸೃಷ್ಟಿಯಾಗಬೇಕು. ಒಂದು ಮಾದರಿಯಾದಂಥ ರೀತಿಯ ಇಲ್ಲಿಗೆ ಸಂಬಂಧಪಟ್ಟ ಇಲ್ಲಿನ ವಿಷಯವನ್ನು ಅರ್ಥ ಮಾಡಿಕೊಂಡು, ಇಲ್ಲಿಯ ಕೃಷಿಕರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು, ಇಲ್ಲಿಯ ಮೀನುಗಾರರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಒಂದು ಒಟ್ಟಾರೆಯಾಗಿ ಸಹಕಾರಿ ಕ್ಷೇತ್ರದ ಮುಖಾಂತರ ಮತ್ತೊಂದು ಹೊಸ ಮೇಲಿಗಲ್ಲನ್ನು ದಕ್ಷಿಣ ಕನ್ನಡ ಜಿಲ್ಲೆ ಸ್ಥಾಪನೆ ಮಾಡಬೇಕು, ಒಂದು ಮಾದರಿಯನ್ನು ಸೃಷ್ಟಿಸಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಆದರ್ಶ ವಿವಿಧ ಸಹಕಾರಿ ಸಂಘ ಮಾತ್ರವಲ್ಲದೆ ಮಾಧ್ಯಮದ ಮುಖಾಂತರ ಎಲ್ಲ ಸಹಕಾರಿ ಸಂಘಗಳಿಗೂ ಒಂದು ಕರೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಸಹಕಾರಿ ಕ್ಷೇತ್ರದ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಗೆ ಉದ್ಯಮ ಸ್ಥಾಪನೆ ಮತ್ತು ಉದ್ಯಮಶೀಲತೆಯನ್ನು ಹೇಗೆ ಬೆಳೆಸಬಹುದು ಅನ್ನುವಂಥದ್ದನ್ನು ಕೂಡ ನಾವೆಲ್ಲರೂ ಒಂದಾಗಿ ಕೂತ್ಕೊಂಡು ಯೋಚನೆಯನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ನಾನು ನಿನ್ನೆ IT ಕ್ಷೇತ್ರಕ್ಕೆ ಸಂಬಂಧಪಟ್ಟ ಡೀಪ್ ಟೆಕ್ ಸೊಲ್ಯೂಷನ್ಸ್ ಅಂತ ಏನು ಹೇಳ್ತೇವೆ, IT ಕ್ಷೇತ್ರದಲ್ಲಿ ಒಂದು IT ಸರ್ವಿಸಸ್ ಒಂದಾದರೆ ಡೀಪ್ ಟೆಕ್ ಸೊಲ್ಯೂಷನ್ ಅಂತ ಹೇಳ್ತೇವೆ. ಡೀಪ್ ಟೆಕ್ ಸೊಲ್ಯೂಷನ್ ಅಂದರೆ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಏನಿದೆ, ನಮ್ಮ ದೈನಂದಿನ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕುವಂಥ ಒಂದು ಸೊಲ್ಯೂಷನನ್ನು ಪಡೆಯುವಂಥದ್ದು ಡೀಪ್ ಟೆಕ್ ಸೊಲ್ಯೂಷನ್. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡೀಪ್ ಟೆಕ್ ಸೊಲ್ಯೂಷನಿಗೋಸ್ಕರನೇ ಒಂದು ಫಂಡನ್ನು ಸ್ಥಾಪನೆ ಮಾಡಬೇಕು, ಒಂದು ನಮ್ಮದೇ ಆದ ನಮ್ಮ ಫಂಡ್ ನಮ್ಮವರಿಗೋಸ್ಕರ ರೀತಿಯಲ್ಲಿ ಒಂದು ಫಂಡನ್ನು ಸ್ಥಾಪನೆ ಮಾಡಬೇಕಂತ ಇದೆ. ಅದಕ್ಕೂ ಕೂಡ ಸಹಕಾರಿ ಕ್ಷೇತ್ರದ ಸಹಕಾರವನ್ನು ನಾನು ಕೊಡ್ತೇನೆ. ಮುಂದಿನ ದಿವಸಗಳಲ್ಲಿ ಸಹಕಾರಿ ಕ್ಷೇತ್ರದ ಅತ್ಯಂತ ಪ್ರಮುಖರನ್ನು ಸೇರಿಸಿಕೊಂಡು ಒಂದು ಸಭೆಯನ್ನು ಮಾಡಬೇಕು. ಹೇಗೆ ಸಹಕಾರಿ ಕ್ಷೇತ್ರದ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ರೈತರಿಗೆ ನಾವು ಒಂದು ಕಾಂಪ್ರಿಹೆನ್ಸಿವ್ ಆಗಿ ಸಮಗ್ರವಾಗಿ ಯೋಚನೆ ಮಾಡಿ ಒಂದು ಟಾರ್ಗೆಟ್ ಇಟ್ಕೊಂಡು ಆ ಸೊಲ್ಯೂಷನನ್ನು ಪಡಿಬೋದು ಅನ್ನುವಂಥ ದೃಷ್ಟಿಯಿಂದಲೂ ಯೋಚನೆ ಮಾಡಬೇಕನ್ನುವಂಥ ಕಲ್ಪನೆ ನನಗಿದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘದ ಸಹಕಾರವೂ ಬೇಕು. ಕಲ್ಲಡ್ಕದ ಶಾಖೆಯ ಮುಖಾಂತರ ತಮ್ಮ ಮೂಲೋದ್ದೇಶಗಳ ಸಾರ್ಥಕತೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಒಳ್ಳೆಯದಾಗಲಿ. ಜೈ ಹಿಂದ್. ಸಹಕಾರಿ ತತ್ವಗಳನ್ನು ತನ್ನ ಜೀವಮಾನದಲ್ಲಿ ಅಳವಡಿಸಿ ಬಹಳ ದಕ್ಷಿಣ ಕನ್ನಡದಲ್ಲಿ ಯಾಕೆ ಸಹಕಾರ ತತ್ವ, ಸಹಕಾರಿ ಸಂಘಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುವಂತ ಹೇಳಿದಾಗ ಬಹಳ ಉತ್ತಮವಾಗಿ ಹೇಳಿದಂಥ ಮಾನ್ಯ ಸಂಸದರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಭಾಗ ಗಣಕೀಕರಣದ ಉದ್ಘಾಟನೆ ಮಾಡಿದಂಥ ಮಾನ್ಯ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರಿಯವರಿಗೆ ಈಗ ವೇದಿಕೆ. ಎಲ್ಲರಿಗೂ ಜೈ ಶ್ರೀರಾಮ್. ಕಲ್ಲಡ್ಕಕ್ಕೆ ಮತ್ತೊಂದು ಸಹಕಾರಿ ಸಂಸ್ಥೆ ಕಾಲಿಟ್ಟಿದೆ. ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘ. ಸವಣೂರಿನ ಸೀತಾರಾಮ್ ರೈಗಳು. ಸವಣೂರು ಅಂದರೆ ಸೀತಾರಾಮ್ ರೈ ಅಂದರೆ ಸವಣೂರು. ಹುಟ್ಟಿದ್ದವರು ಬೋಳಂತೂರಿನಲ್ಲಿರ್ಬೋದು, ಮಂಚೆಯಲ್ಲಿರ್ಬೋದು. ಆದರೆ ಅವನು ಗುರುತಿಸೋದು ಸವಣೂರು ಅಂದ ಕೂಡಲೇ ಅದು ಸೀತಾರಾಮ್ ರೈ ಅಂತ. ಅವರು ಕಲ್ಲಡ್ಕದ ಆಸುಪಾಸಿನ ಜನಗಳಿಗೆ ಒಂದು ಆದರ್ಶದ ರೀತಿಯಲ್ಲಿ ಒಂದು ಸಹಕಾರ ಸಂಘವನ್ನು ನಡೆಸಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಇವತ್ತು ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ವೇದಿಕೆ ಮೇಲಿರುವಂಥ ಗಣ್ಯರೇ, ಎಲ್ಲ ಬಂದಿರುವಂಥ ಬಂಧುಗಳೇ, ಸಹಕಾರ ಅಂದರೆ ಮನುಷ್ಯನ ಜೀವನವೇ ಆಗಿರುವುದು. ಅವನು ಒಬ್ಬನೇ ಆಗಿ ಬದುಕಲಿಕ್ಕೆ ಆಗೋದೇ ಇಲ್ಲ. ಅವನಿಗೆ ಒಂದಷ್ಟು ಜನರ ಸ್ನೇಹ, ಪ್ರೀತಿ, ಆತ್ಮೀಯತೆ. ನಾವು ಅನೇಕ ಬಾರಿ ಹೇಳ್ತೇನೆ, ಒರಿಯೇ ಉಲ್ಲೆ ಅಂತ. ಒರಿಯೇ ಇರೋದೇ ಇಲ್ಲ ಅವನಿಗೆ, ಯಾರೊಬ್ಬ ಇರ್ತಾನೆ ಅವನು. ಅಂದರೆ ಒಟ್ಟಿಗೆ ಇದ್ದು ಬದುಕುವಂಥದ್ದು, ಅದು ಸಹಕಾರ. ಈಗ ನಮ್ಮ ದೇಹದಲ್ಲಿ ಕೂಡ ಬೇರೆ ಬೇರೆ ಭಾಗಗಳಿದೆ. ತಲೆ ಇದೆ, ಕಿವಿ ಇದೆ, ಕಣ್ಣಿದೆ, ನಾಲಿಗೆ ಇದೆ, ಕೈಗಳಿದೆ, ಕಾಲುಗಳಿದೆ. ನೋಡಲಿಕ್ಕೆ ಭಿನ್ನ ಭಿನ್ನ, ಆದರೆ ಅದರ ಎಲ್ಲರ ಉದ್ದೇಶ ಈ ದೇಹವನ್ನು ಚೆನ್ನಾಗಿ ತಗೊಂಡು ಹೋಗೋದು ಹೇಗೆ ಅಂತ. ಅದಕ್ಕೋಸ್ಕರ ಇಲ್ಲಿದ್ದಂಥ ಬೇರೆ ಬೇರೆ ಜನರಿಗೆ ಒಳ್ಳೆ ರೀತಿಯಲ್ಲಿ ಅವನ ಜೀವನವನ್ನು ನಡೆಸಲಿಕ್ಕೆ ಏನು ಮಾಡಬಹುದು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಸಹಕಾರಿ ಸಂಘಗಳ ಪಾತ್ರ ಭಾರಿ ದೊಡ್ಡದು. ಇವತ್ತು ಜನ ಹಣಕ್ಕೋಸ್ಕರ, ವ್ಯವಸ್ಥೆಗೋಸ್ಕರ ಬ್ಯಾಂಕಿಗೆ ಹೋಗ್ತಾರೆ.
ಬ್ಯಾಂಕಿಗೆ ಹೋದಾಗ ಅಲ್ಲಿ ಅದರದ್ದೇ ಅದೇ, ಅದು ಸರಿಯಾ ತಪ್ಪ ಅಂತ ನಾನು ಹೇಳೋದಿಲ್ಲ, ಅದರದ್ದೇ ಆದಂಥ ವ್ಯವಸ್ಥೆಗಳಿದೆ. ಆ ವ್ಯವಸ್ಥೆಗಳಿಗೆ ಅಲಿದಾಡಿದಾಗಲೇ ಇವನು ಸುಸ್ತಾಗಿ ಹೋಗ್ತಾನೆ. ಅದರ ಬದಲು ಕನಿಷ್ಠ ಸಂಗತಿಗಳನ್ನು ಇಟ್ಟುಕೊಂಡು ಸಹಕಾರಿ ಸಂಘ ಸಾಮಾನ್ಯ ವ್ಯಕ್ತಿಯನ್ನು ಅವರಿಗೆ ಗೊತ್ತಿರ್ತದೆ, ಅವರಿಗೆ ಸಹಕಾರ ಮಾಡ್ತಾರೆ. ಅತ್ಯಂತ ಹೆಚ್ಚು ನಿಕಟವಾದಂಥ ಸಂಪರ್ಕ ಜನರ ಜೊತೆಯಲ್ಲಿರುವಂಥ ಸಹಕಾರಿ ಸಂಘ. ಪಂಚಾಯತಿ ಇದೆ, ಆದರೂ ದಿನನಿತ್ಯ ಬೇಕಾಗುವಂಥದ್ದು ಅವನಿಗೆ ಸಹಕಾರಿ ಸಂಘ. ಅದಕ್ಕೋಸ್ಕರ ಸಹಕಾರಿ ಸಂಘದ ಜೊತೆಯಲ್ಲಿ ಅವನ ಸಂಬಂಧಗಳು ಹೆಚ್ಚಿರ್ತದೆ. ಆ ರೀತಿಯಲ್ಲಿ ಸಹಕಾರ ಸಂಘ ಅವನಿಗೆ ಆದ್ಯತೆ ಮೇಲೆ ಅವನಿಗೆ ಸಹಕಾರ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಆ ರೀತಿಯಲ್ಲಿ ಸೀತಾರಾಮ ರೈಗಳು ಕಳೆದ ಒಂದು 30-35 ವರ್ಷದಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಇಲ್ಲಿ 12 ಸಹಕಾರಿ ಸಂಘಗಳಿದೆ. ಆದರೂ ಇವರು ಬಂದಿದ್ದಾರೆ, ಒಂದು ಆದರ್ಶ ಸಹಕಾರಿ ಸಂಘ ಮಾಡ್ತೇನೆ ನಾನು ಅಂತ ನನಗೆ ಅನ್ಸದೆ. ಇವರ ಅನುಭವ ಯಾವುದಿದೆ ಅದರ ಆಧಾರದ ಮೇಲೆ ಇನ್ನಷ್ಟು ಜನರಿಗೆ ಪ್ರಯೋಜನ ಆದೀತು. ನಮಗೆ ಇಲ್ಲಿ ಎಷ್ಟು ಬಂದರೂ ಕೂಡ, ಯಾಕಂದರೆ ಕಲ್ಲಡ್ಕ ಇವತ್ತು ಸುತ್ತಮುತ್ತಲಿನ ಅನೇಕ ಗ್ರಾಮಗಳಿಗೆ ಇದೊಂದು ಕೇಂದ್ರ. ಅನೇಕರು ಹೇಳ್ತಾಯಿದ್ರು ಮೂಲ ಫ್ಲೈಓವರ್ ಆಗ್ಬೇಕು ಏರ್ಲಕ್ಕೇನು ನಕಲಿದ್ದೀರಿ ಅಂತ. ಫ್ಲೈಓವರ್ನ ಮುಖಾಂತರ ಬೆಂಗಳೂರಿಗೆ ಹೋಗೋರು ಹೋಗ್ತಾರೆ, ಮಂಗಳೂರಿಂದ ಬೆಂಗಳೂರಿಗೆ ಉಳಿದವರು ಎಲ್ರಿಗೂ ಇದೇ ದಾರಿ ಅಲ್ವ. ಬೆಂಗಳೂರಿಗೆ ಹೋಗೋರು ಕೇಟಿ ಕುಡಿಬೇಕಾದ್ರೆ ಕೆಳಗೆ ಬರಬೇಕು. ಹಾಗೆ ಅನೇಕ ಜನ ಸುತ್ತಮುತ್ತಲಿನ ಜನಗಳಿಗೆಲ್ಲ ಕಲ್ಲಡ್ಕೆ ಈಗ ಬೋಳಂತೂರಿಂದ ಬರಬೇಕು, ನರಿಕಂಬಂದು ಬರಬೇಕು, ಅಥವಾ ಸುತ್ತಮುತ್ತಲಿನ ಆಮಟೂರು ಅಂಥ ಗ್ರಾಮಗಳಿಂದ ಬರಬೇಕು. ಇವತ್ತಂತೂ ನರಿಕೊಂಬು, ಬೋಳಂತೂರು, ಬರಿಮಾರು ಇವರಿಗೆಲ್ಲ ಒಳಗಿನಿಂದ ಒಂದೊಂದು ರಸ್ತೆ ಆಗಿದೆ. ಅವರ ಕೇಂದ್ರ ಅದು ಕಲ್ಲಡ್ಕೆ ಅದು. ಸುದೈವದಿಂದ ಅವರಾಗ ಹೇಳಿದರು, ಜನಗಳ ಮನೋಭಾವನೆ ಒಳ್ಳೆಯದಿರುವುದರಿಂದ ಇದೆಲ್ಲ ಒಳ್ಳೆ ರೀತಿಯಲ್ಲೇ ನಡೀತದೆ ಅಂತ. ಅದಕ್ಕೋಸ್ಕರ ಕಲ್ಲಡ್ಕದ ಜನರ ಮನಸ್ಸಿನಲ್ಲಿ ಕೂಡ ಮೋಸ ಮಾಡಬೇಕು, ವಂಚನೆ ಮಾಡಬೇಕು ಅಂತ ಹೇಳುವಂಥದ್ದು ಇಲ್ಲ ಅಂತ ನಾನು ಆಲೋಚನೆ ಮಾಡಿದೆ. ಈಗ ನಮ್ಮದೇ ಒಂದು ಶಾಲೆಯ ಹಿನ್ನೆಲೆಯಲ್ಲಿ ಒಂದು ಸಹಕಾರಿ ಸಂಘ ಪ್ರಾರಂಭ ಮಾಡಿದ್ದೇವೆ. ಕಳೆದ 5 ವರ್ಷದಲ್ಲಿ ಯಾರೋ ಮೋಸ ಮಾಡಿದರು, ವಂಚನೆ ಮಾಡಿದರು ಅಂತ ಹೇಳುವಂಥದ್ದು ಇಲ್ಲ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಮನೋಭೂಮಿಕೆಯಲ್ಲೇ ಮೋಸ ಮಾಡುವಂಥದ್ದು ಇಲ್ಲದರಿಂದ ಲಾಭವನ್ನು ಪಡ್ಕೊಂಡು ವಾಪಸ್ ಅದಕ್ಕೆ ಕೊಡೋದು, ತುಂಬಿಸುವುದರ ಮುಖಾಂತರ. ಡೆಪಾಸಿಟ್ ಬೇಕು, ಆಮೇಲೆ ಸಾಲವನ್ನು ತಗೊಳ್ಬೇಕು, ಸಾಲವನ್ನು ಕೂಡ ಸರಿಯಾದ ಸಮಯಕ್ಕೆ ಅದನ್ನು ಹಿಂದಿರುಗಿಸಬೇಕು. ಆವಾಗ ಅದೊಂದು ಟರ್ನ್ ಓವರ್ ಆಗ್ತಾ ಇರ್ತಾರೆ, ಅದೊಂದು ಸರ್ಕಲ್. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಸಹಕಾರಿ ಸಂಘ ಮಾಡ್ತಾಯಿದೆ. ಅದಕ್ಕೆ ಸೀತಾರಾಮರಯ್ಯವರು, ನಾವು ರಾಮನನ್ನು ಆರಾಧನೆ ಮಾಡುವಂಥ ಜನ. ಇಲ್ಲಿ ಎದುರಿನಲ್ಲಿ ರಾಮ ಇದ್ದಾನೆ, ರಾಮನ ಎದುರಿನಲ್ಲೇ ಪ್ರಶಾಂತವಾದಂಥ ಒಂದು ಕಟ್ಟಡವೂ ಇದೆ. ಅದಕ್ಕೋಸ್ಕರ ಸೀತಾರಾಮನೂ ಹೌದಲ್ಲಿ, ಇಲ್ಲಿಯೂ ಸೀತಾರಾಮ ಬಂದಿದ್ದಾರೆ. ಎಲ್ಲ ಒಟ್ಟಿಗೆ ಸೇರಿ ಜನಗಳಿಗೋಸ್ಕರ, ರಾಮ ಇದ್ದದ್ದೇ ಜನಗಳಿಗೋಸ್ಕರ. ಅದಕ್ಕೋಸ್ಕರ ಸೀತಾರಾಮರಯ್ಯಗಳು ಕೂಡ ಆ ರೀತಿ ಮಾಡಿ ಜನಗಳ ಮಾನ್ಯತೆಯನ್ನು, ಗೌರವವನ್ನು ಸಂಪಾದನೆ ಮಾಡಿದ್ದಾರೆ. ಇವತ್ತು ಇಲ್ಲಿಗೆ ಬಂದೆ, ನಾವೆಲ್ಲರೂ ನಿಮಗೆ ಸಹಕಾರ ಮಾಡ್ತೇವೆ. ಈ ಸಂಸ್ಥೆ ಇನ್ನಷ್ಟು ಉಜ್ವಲವಾಗಲಿ, ಜನಕ್ಕೆಲ್ಲದು ಅವರಿಗೆ ಬೇಕಾದಂಥ ರೀತಿಯ ಸಹಕಾರವನ್ನು ಕೊಡುವಂಥ ರೀತಿಯಲ್ಲಾಗಲಿ, ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತು. ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘದ ಮೇಲೆ ಬಹಳ ಅಭಿಮಾನದಿಂದ ಮಾತಾಡಿದಂಥ ಮಾನ್ಯ ಡಾಕ್ಟರ್ ಪ್ರಭಾಕರ ಭಟ್ ಕಲ್ಲಡ್ಕ, ಅಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್. ಮುಂದಿನ ಕಾರ್ಯಕ್ರಮ ಪ್ರಥಮ ಠೇವಣಿ ಪತ್ರ ಬಿಡುಗಡೆ ಹಾಜಿ ಎನ್ ಸುಲೇಮಾನ್, ಮಾಲಕರು ಸಿಂಗಾರಬೀಡಿ ನಾರ್ಶೆ ಇವರಿಂದ. ಇದರಲ್ಲಿ ಠೇವಣಿ ಪತ್ರವನ್ನು ಸ್ವೀಕರಿಸುವವರು ಶ್ರೀ ರಾಧಾಕೃಷ್ಣ ನಾಯಕ್ ಇವರು. ರಾಧಾಕೃಷ್ಣ ನಾಯಕರವರು ದಯವಿಟ್ಟು ವೇದಿಕೆ ಬಂದು ನಮ್ಮ ಬಿಡುಗಡೆ ಮಾಡಿದಂಥ ಹಾಜಿ ಎನ್ ಸುಲೇಮಾನ್, ಮಾಲಕರು ಸಿಂಗಾರಬೀಡಿ ನಾರ್ಶೆ ಇವರಿಂದ ಠೇವಣಿ ಪತ್ರ ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಾಗೂ ಠೇವಣಿ ಇಟ್ಟಂಥ ನಮ್ಮ ರಾಧಾಕೃಷ್ಣ ನಾಯಕರಿಗೆ ಕೂಡ ನಮ್ಮ ಎಲ್ಲ ಆಡಳಿತ ಮಂಡಳಿ ಸಿಬ್ಬಂದಿಗಳ ಪರವಾಗಿ ಧನ್ಯವಾದಗಳು. ಮುಂದೆ ನಮ್ಮ ಮುಖ್ಯ ಅತಿಥಿಗಳ ಭಾಷಣ ತಿಳಿದೆ, ಅವರು ನಮಗೆಲ್ಲರೂ ಅಲ್ಲಿಂದಲೇ ಒಂದು ಶುಭ ಹಾರೈಸ್ತಾರೆ. ಅದೇ ರೀತಿ ನಮ್ಮ ಠೇವಣಿ ಪತ್ರ ಬಿಡುಗಡೆ ಮಾಡಿದಂಥ ಹಾಜಿ ಸುಲೇಮಾನ್ರವರು ಕೂಡ ಅಲ್ಲಿಂದಲೇ ಒಂದು ಶುಭ ಹಾರೈಕೆಯನ್ನು ಮಾಡ್ತಾಯಿದ್ದಾರೆ ನಮಗೆ. ಮುಂದೆ ಕಾರ್ಯಕ್ರಮ ವಂದನಾರ್ಪಣೆ ಬಹುಶಃ ನಮ್ಮ ನಿರ್ದೇಶಕರಾದಂಥ ಶ್ರೀ ಜಯರಾಜ್ ಭಂಡಾರಿ ಇವರಿಂದ.
ಎಲ್ರಿಗೂ ಶುಭೋದಯ. ಇವತ್ತಿನ ಈ ಭವ್ಯ ಸಮಾರಂಭದ ಅತಿಥಿ ಗಣ್ಯರೇ, ವೇದಿಕೆಯಲ್ಲಿರುವ ಅತಿಥಿ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಆದರ್ಶ ಸಂಸ್ಥೆಯ ಹಿತೈಷಿಗಳೇ, ಗ್ರಾಹಕರೇ ಹಾಗೂ ನಿರ್ದೇಶಕರೇ, 15ನೇ ಶಾಖೆ ಆದರ್ಶ ಸೊಸೈಟಿಯ ಈ ಒಂದು ಸುಂದರ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಹಾಗೂ ಸಹಕಾರಿ ಕ್ಷೇತ್ರಗಳಲ್ಲಿ ಜನಸಾಮಾನ್ಯರಿಗೆ ಹೇಗೆ ಉತ್ತಮ ಸೇವೆ ಸಿಗಬೇಕು ಎನ್ನುವ ಒಂದು ಉತ್ತಮ ಸಂದೇಶವನ್ನು ನೀಡಿದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರು, ಮಂಗಳೂರು ಲೋಕಸಭಾ ಕ್ಷೇತ್ರ, ಇವರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಹಾಗೆ ನಮ್ಮ ಬಹಳ ಹಿರಿಯರು, ಗೌರವಾನ್ವಿತರು ಆದ ಕಲ್ಲಡ್ಕದ ಶಿಲ್ಪಿಂದಲೇ ಹೇಳಿದರೆ ತಪ್ಪಾಗಲಾರದು, ಡಾಕ್ಟರ್ ಪ್ರಭಾಕರ್ ಭಟ್, ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಪ್ರಥಮ ಠೇವಣಿ ಪತ್ರ ಬಿಡುಗಡೆ ಮಾಡಿದ ಹಾಜಿ ಎನ್ ಸುಲೇಮಾನ್ ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಠೇವಣಿಯನ್ನು ಇಟ್ಟು ನಮ್ಮ ಬ್ಯಾಂಕಿಗೆ ಅವರ ಕೊಡುಗೆಯನ್ನು ನೀಡಿದ ರಾಧಾಕೃಷ್ಣ ನಾಯ್ಕ್ ಅವರಿಗೂ ಕೂಡ ವಂದನೆಗಳು. ಈ ಕಟ್ಟಡದ ಮಾಲೀಕರು ಹಾಗೂ ನಮ್ಮ ಆದರ್ಶ ಸೊಸೈಟಿಯ ಆಡಳಿತ ಮಂಡಳಿಯ ನಿರ್ದೇಶಕರಾದ ಶ್ರೀ ಮಹಾಬಲ್ ರೈ ಅವರಿಗೂ ಕೂಡ ನಮ್ಮ ಹೃದಯಾಂತರಾಳದ ವಂದನೆಗಳು. ನಮ್ಮ ಸಂಸ್ಥೆಯ ಒಂದು ಮಾರ್ಗದರ್ಶಿ ಹಾಗೂ ನಮ್ಮೆಲ್ಲರ ಒಂದು ಪ್ರೋತ್ಸಾಹಕರು, ಬೆನ್ನೆಲುಬು ಆಗಿ ಇರುವ ಸಂಸ್ಥೆಯ ಅಧ್ಯಕ್ಷರಾದ ಸವಣೂರು ಸೀತಾರಾಮ್ ರೈಗಳು ಅವರಿಗೂ ಕೂಡ ವಂದನೆಗಳು. ಪ್ರಾರ್ಥನೆಯನ್ನು ಗೈದ ರಕ್ಷಾ ಇವರಿಗೂ ಕೂಡ ವಂದನೆಗಳು. ಹಾಗೆ ಉತ್ತಮ ರೀತಿಯಲ್ಲಿ ನಿರೂಪಣೆ ಮಾಡಿದ ನಮ್ಮ ಪಂಜ ಶಾಖೆಯ ಮಾಜಿ ವ್ಯವಸ್ಥಾಪಕರಾದ ಪರಮೇಶ್ವರ್ ಅವರಿಗೂ ಕೂಡ ವಂದನೆಗಳು. ಬಂದಂಥ ಎಲ್ಲ ನಿರ್ದೇಶಕರಿಗೂ ಹಾಗೂ ಬ್ಯಾಂಕಿನ ಗ್ರಾಹಕರಿಗೂ ಹಿತೈಷಿಗಳಿಗೂ ಕೂಡ ವಂದನೆಗಳು. ಈಗ ನಮ್ಮ ಅಧ್ಯಕ್ಷರಿಂದ ಒಂದು ಪರಮೇಶ್ವರ್ ಅವರಿಗೆ ಸ್ಮರಣೆ. ಈ ಸಮಾರಂಭದ ಒಂದು ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಮಗದೊಮ್ಮೆ ವಂದಿಸುತ್ತಾ ನನ್ನ ಹಾಗೂ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಪ್ರಕಟಿಸುವ ಮಾಧ್ಯಮ ಮಿತ್ರ ಕೂಡ